ಸಹಕಾರ ಭಾರತಿ ಕಾಪು ತಾಲೂಕು ಘಟಕದ ವತಿಯಿಂದ ಮಂದಾರ ಹೋಟೆಲ್ನಲ್ಲಿ ನವೆಂಬರ್ 9ರಂದು ಆಯೋಜಿಸಲಾದ ತಾಲೂಕು ಅಭ್ಯಾಸ ವರ್ಗವನ್ನ ಸಿಎ ಜೀವನ್ ಕುಮಾರ್ ಶೆಟ್ಟಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರಜಾಪ್ರಭುತ್ವಕ್ಕಿಂತಲೇ ಮೊದಲೇ ಬಂದಿರುವ ಸಹಕಾರ ತತ್ವಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಹಕಾರಿಗಳೆಲ್ಲರೂ ಜೊತೆಗೂಡಬೇಕಿದೆ. ಗಿರವಿ ಸಾಲಗಳ ಬಾಧೆ, ಕೃಷಿ ಸಂಬಂಧಿಸಿದ ತೊಂದರೆಗಳಿಂದ ಜನರನ್ನ ರಕ್ಷಿಸಿ ಸಹಕಾರಿಗಳ ಆರ್ಥಿಕ ಪುನಶ್ಚೇತನದೊಂದಿಗೆ ಸಮಗ್ರ ಅಭಿವೃದ್ಧಿಯ ಗುರಿಯೊಂದಿಗೆ ಸಹಕಾರ ಸಂಸ್ಥೆಯು ಕೆಲಸ ಮಾಡುತ್ತಿವೆ. ಜನರನ್ನ ಸಹಕಾರಿಯತ್ತ ಹೆಚ್ಚಾಗಿ ಸೆಳೆಯುವ ಪ್ರಯತ್ನ ಸಹಕಾರ ಭಾರತೀಯ ಮೂಲಕ ನಡೆಯುವಂತಾಗಲಿ ಎಂದರು. ಆ ಕ್ಷೇತ್ರದ ಶುದ್ಧೀಕರಣ ಆಗಬೇಕು, ಆ ಕ್ಷೇತ್ರದ ಅಭಿವೃದ್ಧೀಕರಣ ಆಗಬೇಕು, ಆ ಕ್ಷೇತ್ರದ ಆಧುನೀಕರಣ ಆಗಬೇಕು ಎಂಬ ಮೂಲ ಉದ್ದೇಶದಿಂದ ಸಂಘದ ಹಿರಿಯರು ಚಿಂತನೆಯನ್ನು ಮಾಡಿ ಲಕ್ಷ್ಮಣರಾವ್ ಇನಾಮದಾರಿ ಅವರನ್ನು ಆ ದಿನಕ್ಕೆ ಸಹಕಾರ ಭಾರತೀಯ ನೇತಾರರನ್ನಾಗಿ ಮಾಡಿದ್ದಾರೆ. ಈ ದೇಶದ ಬಗ್ಗೆ ಚಿಂತನೆ ಮಾಡತಕ್ಕಂಥ ಜನರನ್ನು ಕುರಿತು ಸಂಘ ಪ್ರೇರಿತವಾದಂತ ಒಂದು ಸಹಕಾರ ಭಾರತಿ ಸಂಘಟನೆಯನ್ನು ಸ್ಥಾಪನೆ ಮಾಡಿದರು 1978 ವಿಜಯದಶಮಿ. ಮುಂದೆ ಸಹಕಾರ ಭಾರತಿಯು ಇಡೀ ದೇಶದಲ್ಲಿ ಉದ್ದಗಲಕ್ಕೂ ಬೆಳೆಯಿತು. ಇವತ್ತು ರಾಷ್ಟ್ರದಲ್ಲಿ ರಾಷ್ಟ್ರೀಯ ಸಮಿತಿ